ಎತ್ತರ ಜಿಗಿತದಲ್ಲಿ ಚಿನ್ನದ ಪದಕ ವಿಜೇತೆಯಾಗಿ ಇಡೀ ರಾಜ್ಯಕ್ಕೆ ಕೀರ್ತಿ ತಂದವಳು. ಒಂದು ಹೋಪ್ ಇತ್ತು, ನಾನು ಮಾಡ್ತೇನೆ ಅಂತ ನನಗೆ ಭರವಸೆ ಇತ್ತು. ಹಾಗೆ ನಾನು ಮಾಡಿದೆ. ಹಾಗೆ ಅದರ ಹಿಂದೆ ತುಂಬ ಕಷ್ಟನೂ ಪಟ್ಟಿದ್ದೇನೆ. ಬಲಗೈಲಿ ಕೊಟ್ಟದ್ದು ಎಡಗೈಲಿ ಗೊತ್ತಾಗಬಾರ್ದು ಅಂತೇಳಿ ನಾವು ತತ್ವಜ್ಞಾನದಲ್ಲಿ ಕೆಲಸ ಮಾಡುವವರು. ನಾನು ಈ ಬಾರಿ ಕೂಡ ಅವಳು ಆ ರಾಷ್ಟ್ರ ಮಟ್ಟದಲ್ಲಿ ಮೆಡ್ಲಾಗಿ ಅವಳಿಗೊಂದು ಒಳ್ಳೆಯ ಜಾಬ್ ಆಗಲಿ. ಇವಳು ಮುಂದೆ ಪುತ್ತೂರಿಗೆ ಒಂದು ಕ್ರೀಡಾ ಕ್ಷೇತ್ರದ ಒಂದು ಅದ್ಭುತ ಪ್ರತಿಭೆಯಾಗಿ ಮೂಡಿ ಬರ್ತಾಳೆ ಅಂತ ಭರವಸೆ ಇದೆ. ನಮಸ್ಕಾರ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಜೀವನದಲ್ಲಿ ಗುರಿ ಇರಬೇಕು, ಗುರಿಯನ್ನು ಸಾಧಿಸುವ ಛಲ ಇರಬೇಕು. ಇದೀಗ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡುವಂಥ ಕನಸನ್ನು ಹೊತ್ತು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡ್ತಾ ಇರುವಂತಹ, ಸಾಧನೆಯನ್ನು ಮಾಡಿ ನಮ್ಮ ಊರಿಗೆ ಹೆಮ್ಮೆಯಾಗಿರಬೇಕು, ಕೀರ್ತಿಯನ್ನು ತರಬೇಕು ಅನ್ನುವಂತಹ ಮನಸ್ಸಿರುವಂತಹ ಕೀರ್ತಿಯವರು ನಮ್ಮ ಜೊತೆಗಿದ್ದಾರೆ. ಇವರು ಪುತ್ತೂರಿನ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ. ಇವರು ಇದೀಗ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ನಲ್ಲಿ ಭಾಗಿಯಾಗಿ ಎತ್ತರ ಜಿಗಿತ ಹಾಗೂ ಹರ್ಡಲ್ಸ್ನಲ್ಲಿ ವಿನ್ ಆಗಿ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿದ್ದಾರೆ. ಪುತ್ತೂರಿನಲ್ಲಿರುವಂಥ ಅದೆಷ್ಟೋ ಪ್ರತಿಭೆಗಳಿಗೆ ಸಹಕಾರವನ್ನು ನೀಡಿ ಪ್ರೋತ್ಸಾಹವನ್ನು ನೀಡ್ತಾ ಇರುವಂತಹ ಉಜ್ವಲ್ ಪ್ರಭು ಅವರು ಕೀರ್ತಿಯವರಿಗೆ ಕೂಡ ಕ್ರೀಡಾ ಕ್ಷೇತ್ರದ ಸಾಧನೆಗೆ ಸಾಥನ್ನು ಕೊಟ್ಟಿದ್ದಾರೆ. ಇವರ ಇಬ್ಬರ ಜೊತೆ ಕೂಡ ಮಾತಾಡ್ಸ್ಕೊಂಡು ಬರೋಣ ಬನ್ನಿ. ಸಾಧಿಸುವ ಮನಸ್ಸಿಗೆ ಸಹಕಾರದ ಹಸ್ತ ಬೇಕು, ಸದಾ ಸಾಥ್ ಕೊಡೋರು ಬೇಕು. ಇದೀಗ ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿರುವಂಥ ಕೀರ್ತಿ ಅವರಿಗೆ ಕ್ರೀಡಾ ಕ್ಷೇತ್ರದ ಸಾಧನೆಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಸಹಕಾರವನ್ನು ನೀಡಿಕೊಂಡು ಬಂದವರು ನಮ್ಮ ಪುತ್ತೂರಿನ UR ಪ್ರಾಪರ್ಟೀಸ್ನ ಮಾಲಕರಾಗಿರುವಂಥ ಉಜ್ವಲ್ ಪ್ರಭು ಅವರು. ಸರ್ ನಮ್ಮ ಜೊತೆಗೆ ಇದ್ದಾರೆ. ಈ ಹೊತ್ತಿಗೆ ಸರ್ನ ಜೊತೆ ಕೂಡ ಮಾತನಾಡಬೇಕು. ನಮಸ್ತೆ ಸರ್. ನಮಸ್ತೆ. ನೀವು ಪ್ರತಿಯೊಂದು ಹಂತದಲ್ಲಿ ಕೂಡ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಂತಹ ಕೀರ್ತಿ ಅವರು ಇದೀಗ ಸಾಧನೆಯನ್ನು ಮಾಡಿದ್ದಾರೆ, ಪುತ್ತೂರಿಗೆ ಹೆಮ್ಮೆಯಾಗ್ತಾ ಇದ್ದಾರೆ. ಸರ್ ಈ ಹೊತ್ತಿಗೆ ಏನು ಹೇಳ್ತೀರಾ? ಮೊದಲಿಗೆ ನಾನು ಅವಳಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇವಳಿಗೆ ನಾವು ಪ್ರೋತ್ಸಾಹ ನೀಡುತ್ತಿರುವ ಒಂದು ಸಣ್ಣ ಘಟನೆ ಇದೆ. ನಾನು ಕಲಿತದ್ದು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯಲ್ಲಿ. ಮಾತಾಜಿಯವರು ನಮಗೆ ನಿರಂತರ ಒಂದು 3 ವರ್ಷದಿಂದ ಪ್ರಯತ್ನದಿಂದ 1 ವರ್ಷ ಅವರ ಪ್ರೋಗ್ರಾಮಿಗೆ ಹೋದೆ. ಆವಾಗ ಅಲ್ಲಿ ವಾರ್ಷಿಕ ವರದಿ ಮುಖ್ಯೋಪಾಧ್ಯಾಯರು ಓದ್ತಾರೆ. ಓದುವಾಗ ಆವಾಗಲೇ ಕೀರ್ತಿ ಸಾಧನೆ ಮಾಡಿದ್ಲು. ಸಾಧನೆ ಮಾಡುವಾಗ ಅವಳಿಗೆ ಅಲ್ಲಿ ಸನ್ಮಾನ ಕಾರ್ಯಕ್ರಮ ಏರ್ಪಾಡಾಗಿತ್ತು ಅಲ್ಲ ಮಾತಾಜಿ? ಆವಾಗ ಅಲ್ಲಿ ನಾನು ಒಬ್ಸರ್ವ್ ಮಾಡ್ತಾ ಇದ್ದೆ. ಬಟ್ ಅವಳ ತಾಯಿ ಒಂದು 2,000 ರೂಪಾಯಿಯನ್ನು ಅಲ್ಲಿ ಅವರು ದಾನ ಕೊಟ್ಟಿದ್ದರು. ದಾನ ಅಂತ ಹೇಳಿದರೆ ಅಲ್ಲಿ ಮಕ್ಕಳು ಆಗ ಊಟದ ವ್ಯವಸ್ಥೆಯನ್ನು ಸ್ಟಾರ್ಟ್ ಮಾಡಿದರು. ಅದರಲ್ಲಿ ಮೊದಲ 2,000 ರೂಪಾಯಿ ಕೊಟ್ಟದ್ದು ಕೀರ್ತಿಯ ತಾಯಿ. ಯಾರಿಗೆ? ಮಕ್ಕಳಿಗೆ ಕಷ್ಟಪಟ್ಟು ದುಡ್ದು 2,000 ರೂಪಾಯಿ ಕೊಟ್ಟಿದ್ದರು. ನೋಡಿ, ನಾವಾಗ ಮಾತಾಜತೆ ಹೇಳಿದೆ, ನಾನು ಇದು ನಿಮ್ಮ ವೀಡಿಯೋಗೆಲ್ಲ ಬರುವವನಲ್ಲ. ಯಾಕೆಂದರೆ ನಮ್ಮೊಂದು ಬಲಗೈಲಿ ಕೊಟ್ಟದ್ದು ಎಡಗೈಲಿ ಗೊತ್ತಾಗಬಾರ್ದು ಅಂತೇಳಿ ನಾವು ತತ್ವಜ್ಞಾನದಲ್ಲಿ ಕೆಲಸ ಮಾಡುವವರು. ಹಾಗೆ ಎಂತಾಯ್ತು ಅಂತ ಹೇಳಿದರೆ, ಇವತ್ತು ಇವರು ಬೆಳಿಗ್ಗೆ ಯಾರು ಬಾಲಚಂದ್ರ ಸರ್ ಫೋನ್ ಮಾಡಿ, ಬಾಲಕೃಷ್ಣ ಸರ್ ಫೋನ್ ಮಾಡಿದರು, ಟಿ ವಿಯವರು ಬರ್ತಾರೆ, ಮಾಧ್ಯಮದವರು ಬರ್ತಾರೆ. ನಾನು ಅದೆಲ್ಲ ಬೇಡ, ಯಾಕೆಂದರೆ ಅದರ ಫಲ ಹೋಗ್ತದೆ. ಯಾವುದೇ ಕೆಲಸದಲ್ಲಿ ನಾವು ಅದು ಮಾರ್ಕೆಟಿಂಗ್ ದೃಷ್ಟಿ ಆಗ್ತದೆ. ನಾವು ಅದನ್ನು ಮಾಡುವವರು ಸಲ್ಲ. ಬಟ್ ನಾವು ಕೊಟ್ಟದಲ್ಲಿ ತೃಪ್ತಿ ಉಂಟು, ನೆಮ್ಮದಿ ಉಂಟು. ಹಾಗೆ ಕೀರ್ತಿ ಇನ್ನು ಮುಂದಕ್ಕೆ ಅವಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಗಲಿ, ಕ್ರೀಡಾ ಸಾಧನೆಯಲ್ಲಿ ಆಗಲಿ ಅವಳು ಇನ್ನಷ್ಟು ಎತ್ತರಕ್ಕೆ ಹೋಗಲಿ ಅಂತೇಳಿ ನಾವು ಹಾರೈಸ್ತೇವೆ. ಹಾಗೆಯೇ ಇನ್ನು ಮುಂದೆ ಕೂಡ ಸಪೋರ್ಟ್ ಹೇಗಿರುತ್ತೆ? ಅವಳು ಇಷ್ಟು ತನಕ ಈ ಕ್ರೀಡಾ ಕ್ಷೇತ್ರದಲ್ಲಿ ಎಲ್ಲಿ ತನಕ ಹೋಗ್ತಾಳ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಹ ಎಲ್ಲಿ ತನಕ ಹೋಗ್ತಾಳ, ಅದು ನಾವು ಅವಳಿಗೆ ಸಹಕಾರ ಮಾಡ್ತೇವೆ. ಇದನ್ನು ಕೊಡುವಂಥ ಶಕ್ತಿ ನಮಗೆ ಆ ಮಹಾಲಿಂಗೇಶ್ವರ ದೇವರು ಕೊಡಲಿ ಅಂತ ನಾನು ಎಲ್ಲರ ಮುಖಾಂತರ ಕೇಳಿಕೊಳ್ತೇನೆ. ನಮಗೆ ಅಂಥ ಮನಸ್ಸು ಇದ್ದರೆ ನಾವು ಕೊಡ್ತೇವೆ, ಅಂಥ ಶಕ್ತಿಯನ್ನು ಕೊಡಬೇಕು. ನಿಮ್ಮ ಮೂಲಕ ಅದನ್ನು ನಾನು ಹಾರೈಸು ಅಷ್ಟೇ. ಓಕೆ ಸರ್, ಎಷ್ಟಿದ್ರೂ ಕೂಡ ಬಚ್ಚಿಡುವಂಥ ಮನಸ್ಥಿತಿ ತುಂಬ ಜನರಲ್ಲಿ ಇರುತ್ತೆ. ಬಟ್ ನೀವು ಹಾಗೆ ಮಾಡ್ತಾ ಇಲ್ಲ. ಒಂದು ಕೈಯಲ್ಲಿ ಕೊಟ್ಟಿದ್ದು ಇನ್ನೊಂದು ಕೈಗೆ ಗೊತ್ತಾಗಬಾರ್ದು ಅನ್ನುವಂಥ ಮನಸ್ಥಿತಿಯಲ್ಲಿರೋವಂಥವ್ರು ಸರ್. ಹಾಗಾಗಿ ಇನ್ನಷ್ಟು ನಿಮ್ಮಿಂದ ಕೀರ್ತಿಯವರಿಗೆ ಸಹಕಾರ ಆಗಲಿ, ಅದರ ಜೊತೆಗೇ ಪುತ್ತೂರಿನ ಅದೆಷ್ಟೋ ಮನಸ್ಸುಗಳಿಗೆ ನೀವು ಸಹಕಾರವನ್ನು ನೀಡ್ಕೊಂಡು ಬಂದಿದ್ದೀರಾ. ಬಟ್ ಅದೆಷ್ಟೋ ಜನರಿಗೆ ಗೊತ್ತಿಲ್ಲ. ನಿಮ್ಮಿಂದಾಗಿ ಇನ್ನಷ್ಟು ಉತ್ತಮ ಕಾರ್ಯಗಳು ನಡೀಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿನಿ ಈ ದಿನ ಅಭಿನಂದನೆಗೆ ಅರ್ಹಳಾಗಿದ್ದಾಳೆ. ಇವಳು 2 ವರ್ಷಗಳ ಹಿಂದೆ ರಾಷ್ಟ್ರಮಟ್ಟದಲ್ಲಿ ಎತ್ತರ ಜಿಗಿತದಲ್ಲಿ ರಾಜ್ಯಕ್ಕೆ ಚಿನ್ನದ ಪದಕ ವಿಜೇತೆಯಾಗಿ ನಮ್ಮ
ಇಡೀ ರಾಜ್ಯಕ್ಕೆ ಕೀರ್ತಿ ತಂದವಳು. ಈ ವರ್ಷ ರಾಜ್ಯ ಮಟ್ಟದಲ್ಲಿ ಆದಂತಹ ಎತ್ತರ ಜಿಗಿತ ಮತ್ತು ಹರ್ಡಲ್ಸ್ ಈ ಎರಡರಲ್ಲಿ ಕೂಡ ಚಿನ್ನದ ಪದಕದೊಂದಿಗೆ ಕೂಟ ದಾಖಲೆಯನ್ನು ಕೂಡ ಇವಳು ಅಲ್ಲಿ ಪ್ರಸ್ತುತಪಡಿಸಿದ್ದಾಳೆ. ಇದೆಲ್ಲರಿಗೂ ನಮಗೆ ಸಂತೋಷ ತಂದ ವಿಷಯ. ಈ ನಿಟ್ಟಿನಲ್ಲಿ ನಮ್ಮ ಶಾಲಾ ಆಡಳಿತ ಮಂಡಳಿ ಮತ್ತು ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು, ಅದರಲ್ಲೂ ಕೂಡ ಅವಳಿಗೆ ತರಬೇತು ನೀಡ್ತಾ ಇರುವಂತಹ ನಮ್ಮ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ದೈಹಿಕ ಶಿಕ್ಷಣ ಶಿಕ್ಷಕರಾದಂತಹ ಬಾಲಚಂದ್ರ ಇವರು, ಹಾಗೂ ನಮ್ಮ ಶಾಲಾ ಎಲ್ಲ ದೈಹಿಕ ಶಿಕ್ಷಣ ವೃಂದದವರು ಮತ್ತು ಶಿಕ್ಷಕ ವೃಂದದವರು, ಇವರೆಲ್ಲರ ಸಹಕಾರದೊಂದಿಗೆ ಈ ವಿದ್ಯಾರ್ಥಿನಿ, ಮುಖ್ಯವಾಗಿ ಅವಳ ಪೋಷಕರ ಅವಳಿಗೆ ನೀಡ್ತಾ ಇರುವಂತಹ ಬೆಂಬಲ ಏನಿದೆ, ಈ ದಿಶೆಯಿಂದಲೂ ಕೂಡ ಅವಳಿಗೆ ಈ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದರಲ್ಲೂ ನಾನು ಬಹಳ ಮುಖ್ಯವಾಗಿ ಹೇಳಲಿಕ್ಕೆ ಇಷ್ಟಪಡುವ ವಿಷಯ ಏನು ಅಂತೇಳಿದರೆ, ಅವಳ ಶ್ರಮ, ಅವಳ ಬದ್ಧತೆ ಮತ್ತು ತಮ್ಮೆಲ್ಲರೊಂದಿಗೆ ಕೂಡ ಅವಳು ತೋರಿಸ್ತಾ ಇದ್ದಂತಹ ಆ ಪ್ರೀತಿ, ಅದು ಈ ಸಾಧನೆಗೆ ಅವಳಿಗೆ ಪೂರಕ ಆಗಿದೆ ಅಂತ ಹೇಳಲಿಕ್ಕೂ ಇಷ್ಟಪಡ್ತೇನೆ. ಅದರ ಜೊತೆಗೆ ಒಬ್ಬ ವಿದ್ಯಾರ್ಥಿನಿಯಲ್ಲಿ ಎಂತಹ ಒಂದು ಸಾಧನೆ ಇರ್ತದೆ, ಅದು ಹೇಗೆ ಬೆಳಕಿಗೆ ಬರಬೇಕು ಮತ್ತು ಈ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಹಂತಕ್ಕೆ ಹೋಗ್ತಾ ಇರುವ ಹಾಗೆ ಅವರ ಮನೆಯ ಆರ್ಥಿಕ ಪರಿಸ್ಥಿತಿ ಮತ್ತು ಉಳಿದಂತಹ ಸವಲತ್ತುಗಳ ಜೋಡಿಕೊಳ್ಳುವಿಕೆ ಏನಿದೆ, ಅದೆಲ್ಲದಕ್ಕೂ ಕೂಡ ನಮಗೆ ಇವತ್ತು ಬೆಂಬಲವಾಗಿ ನಿಂತವರು ನಮ್ಮ ಕನ್ನಡ ಮಾಧ್ಯಮ ಶಾಲೆಯಲ್ಲೇ 10ನೇ ತರಗತಿಯವರೆಗೆ ಕಲಿತು ಇದೀಗ ಪುತ್ತೂರು ಮತ್ತು ಹತ್ತೂರಿನಲ್ಲಿ UR ಪ್ರಾಪರ್ಟೀಸ್ ಪುತ್ತೂರು ಮೂಲಕ ಅದರ ಮಾಲಕರಾದಂತಹ ಉಜ್ವಲ್ ಅವರು ಈ ವಿದ್ಯಾರ್ಥಿನಿಯ ಮುಂದಿನ ಎಲ್ಲ ಸಾಧನೆಗಳಿಗೆ ಕೂಡ, ಕಲಿಕೆಗೆ ಸಂಬಂಧಿಸಿ ಕೂಡ ಇದೀಗ ಸಹಕಾರ ಕೂಡ ನೀಡ್ತಾ ಇದ್ದಾರೆ. ಅವರ ಪ್ರೋತ್ಸಾಹ ಮತ್ತು ಪ್ರಶಂಸನೆಯೊಂದಿಗೆ ಈ ವಿದ್ಯಾರ್ಥಿನಿಗೆ ಇವತ್ತು ಇಂತಹ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕಾಗಿ ನಮಗೆಲ್ಲರಿಗೂ ಕೂಡ ತುಂಬ ಖುಷಿ ಇದೆ. ಹಾಗಾಗಿ ನಮ್ಮ ಹಿರಿಯ ವಿದ್ಯಾರ್ಥಿ ಉಜ್ವಲ್ ಇವನಿಗೆ ಮತ್ತಷ್ಟು ಭಗವಂತನ ಅನುಗ್ರಹ, ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಇಂತಹ ಪ್ರೋತ್ಸಾಹವನ್ನು, ಬೆಂಬಲವನ್ನು ನೀಡಲಿಕ್ಕೆ ಸಾಧ್ಯ ಆಗಲಿ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಹಾರೈಕೆ ಇವರೊಂದಿಗಿದೆ. ಒಬ್ಬ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆಗಿ ವಿವೇಕಾನಂದ ವಿದ್ಯಾ ಸಮೂಹ ಸಂಸ್ಥೆಗಳಲ್ಲಿ ಕಲಿತಿರುವಂತಹ ವಿದ್ಯಾರ್ಥಿನಿ ಕುಮಾರಿ GM ಕೀರ್ತಿ ಹೊಸ 2 ವರ್ಷದ ಮೊದಲು ನನ್ನ ಆತ್ಮೀಯರಾದ ದಾಮೋದರ್ ಅವರು, ಆ ಶಾಲೆಯ ಶಿಕ್ಷಕರು, ನಮ್ಮನ್ನು ಟ್ರೈನಿಂಗ್ ಅಂತ ಕರೆದಿದ್ದರು. ಎಲ್ಲ ತುಂಬ ಮಕ್ಕಳೊಂದಿಗೆ ಒಂದಿಷ್ಟು ನೋಡುವಾಗ ಈ ಹುಡುಗಿಯಲ್ಲಿ ಏನೋ ಒಂದು ಅದ್ಭುತವಾದ ಟ್ಯಾಲೆಂಟ್ ಇದೆ ಅಂತ ಆ ಕ್ಷಣದಲ್ಲಿ ನಾವು ಮನಗಂಡಿದ್ದೆವು. ಸೊ 1-2 ತಿಂಗಳ ಅವಧಿಯಲ್ಲಿ ಅವಳಿಗೆ ಕಲಿಸಿದಂಥ ಹೈ ಜಂಪ್ ಸ್ಕಿಲ್ ಏನಿದೆ ಅದನ್ನು ಬಹಳ ಅದ್ಭುತವಾಗಿ ಕಲಿತರು. ಅವಳು 8th ಸ್ಟ್ಯಾಂಡರ್ಡಲ್ಲಿರುವಾಗಲೇ 3 ತಿಂಗಳಲ್ಲಿ ಸ್ಟೇಟ್ ಮೆಡಲ್ ಹಾಗೆ ನ್ಯಾಷನಲ್ ಲೆವೆಲ್ ಗೋಲ್ಡ್ ಮೆಡಲ್ ಮಾಡಿದ್ಲು. 1.48 ಮೀಟರ್ ಹಾರಿದ್ಲು. ನೆಕ್ಸ್ಟ್ ಇಯರ್ ಸಿ ವಾಸ್ ಇನ್ 9th ಸ್ಟ್ಯಾಂಡರ್ಡಲ್ಲಿ ಒಂದಿಷ್ಟು ಪ್ರಾಕ್ಟೀಸ್ ಪ್ರಾಬ್ಲಮ್ ಆಗಿತ್ತು, ಅವರಿಗೆ ಟೈಮ್ ಸಿಗಲಿಲ್ಲ. ಆ ಸ್ಟೇಟ್ ಲೆವೆಲಲ್ಲಿ ಅವಳು ಫೇಲ್ಯೂರ್ ಆಗಿದ್ಲು. ಆವಾಗ ಆ ಫೇಲ್ಯೂರ್ ಈಸ್ ಆಲ್ವೇಸ್ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಒಂದು ಗಾದೆ ಇದೆ. ಆ ಫೇಲ್ ಆದ ಕ್ಷಣದಿಂದ ನಾವು ಡಿಸೈಡ್ ಮಾಡಿದ್ದೀವಿ, ಸ್ಪೋರ್ಟ್ಸ್ ಮಾಡಬೇಕಾದ್ರೆ ಕಂಟಿನ್ಯೂ ಆಗಿ ಪ್ರಾಕ್ಟೀಸ್ ಮಾಡಬೇಕು, ನಿರಂತರವಾದ ಅಭ್ಯಾಸ ಇರಬೇಕು, ಇಲ್ಲದಿದ್ದರೆ ಸ್ಪೋರ್ಟ್ಸನ್ನು ಬಿಡಬೇಕು ಅಂತ ಡಿಸಿಷನ್ ತಗೊಂಡಿದ್ದೀವಿ. ಸೊ ಈ ಸಲ ಆಲ್ಮೋಸ್ಟ್ 6 ತಿಂಗಳಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಎಲ್ಲ ದಿವಸ ಇನ್ಕ್ಲೂಡಿಂಗ್ ಸಂಡೇ ಯಾವ್ಯಾವ ದಿವಸ ಅವಳಿಗೆ ವರ್ಕೌಟ್ ಬೇಕು ಅದನ್ನೆಲ್ಲವನ್ನು ನಾವು ನೀಡಿದ್ದೆವು. ಮತ್ತು ಅವಳು ಅದ್ಭುತವಾಗಿ ಅದರಲ್ಲಿ ಪ್ರಾಕ್ಟೀಸ್ ಮಾಡಿದ್ಲು. ಮತ್ತು ನಾನು ಒಬ್ಬ ಫಿಸಿಕಲ್ ಎಜುಕೇಷನ್ ಡೈರೆಕ್ಟರ್ ಆ್ಯಸ್ ವೆಲ್ ಆಸ್ ಕೋಚೇ ಆಗಿ ನಾನು ಆ ಶಾಲೆಗೆ ಹೋಗುವಾಗ ಇವಳು ಮಾತ್ರ ಅಲ್ಲ, 10-15 ಮಕ್ಕಳಲ್ಲಿ ನಾನು ಹೋಗುವಾಗ ಆ ವಿದ್ಯಾರ್ಥಿಗಳು ಮತ್ತು ಅದಕ್ಕೆ ಬೇಕಾದ ಇನ್ಸ್ಟ್ರೂಮೆಂಟನ್ನು ಸಂಪೂರ್ಣವಾಗಿ ಆ ಸಮಯದಲ್ಲಿ ಅವರಿಗೆ ಒದಗಿಸಿದ್ದರು. ಅದರಲ್ಲಿ ನಮ್ಮ ದಾಮೋದರ್ ಅವರ ಅದ್ಭುತವಾದ ಶ್ರಮ ಇದೆ, ಹಾಗೆ ಹರಿನಾಕ್ಷಿ ಮೇಡಮ್, ನಮಿತಾ ಅವರು. ನಾನು ಹೇಳಿದಾಗ ಆ ಎಲ್ಲ ಎಕ್ವಿಪ್ಮೆಂಟ್ಸನ್ನು ಕೊಟ್ಟಿದ್ದರು. ಅದರಿಂದಾಗಿ ಎಲ್ಲ ಸಹಕಾರದಿಂದಾಗಿ ಇವತ್ತು ಈ ರಿಸಲ್ಟ್ ಬಂದಿದೆ. ಇವತ್ತು ಅವಳು ಆ ಸ್ಟೇಟಲ್ಲಿ ಹಾರಿದಂಥ 1.62 ಮೀಟರ್ಸ್ ಏನು ಹೈಟ್ ಇದೆ, ಈಗ ನಾಲ್ದು ಅವಳು ನ್ಯಾಷನಲ್ ಲೆವೆಲ್ಗೆ ಹೋಗಬೇಕು. ಖಂಡಿತವಾಗಿಯೂ ಮಿರಾಕಲ್ ಮಾಡ್ಬೋದು. ನ್ಯಾಷನಲ್ ಲೆವೆಲಲ್ಲಿ 1.68 ಮೀಟರ್ ಹಾರಿದರೆ ಖಂಡಿತವಾಗಿ ಚಿನ್ನದ ಪದಕ ಸಿಗ್ಬೋದು ಅನ್ನೋ ಆಸೆ ಇದೆ. ಬಟ್ ಅದನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ನಾನೊಬ್ಬ 25 ವರ್ಷದ ಅನುಭವ ಇದೆ ನನಗೆ ಒಬ್ಬ ಸ್ಪೋರ್ಟ್ಸ್ ಫೀಲ್ಡಲ್ಲಿ. ಇವಳು ಮುಂದೆ ಪುತ್ತೂರಿಗೆ ಕ್ರೀಡಾ ಕ್ಷೇತ್ರದ ಒಬ್ಬಳು ಅದ್ಭುತ ಪ್ರತಿಭೆಯಾಗಿ ಮೂಡಿ ಬರ್ತಾಳೆ ಅಂತ ಭರವಸೆ ಇದೆ. ಹಾಗೆ ಬರಲಿ ಅಂತ ಮಾಲಿಂಗೇಶ್ವರನಲ್ಲಿ
ಬೇಡ್ತಿದ್ದೇನೆ. ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ PT ಸರ್ ಆಗಿರುವಂಥ ದಾಮೋದರ್ ಅವರಿದ್ದಾರೆ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಕೀರ್ತಿ ಅವರು ನಿಮ್ಮ ಗರಡಿಯಲ್ಲಿ ಪಳಗಿದಂತಹ ವಿದ್ಯಾರ್ಥಿ, ಈಗ ಸಾಧನೆಯನ್ನ ಮಾಡಿದ್ದಾರೆ, ಮುಂದೆ ಸಾಧನೆಯನ್ನ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ ಸರ್. ಈ ಹೊತ್ತಿನಲ್ಲಿ ನಾನು ಸುಮಾರು ಒಂದು 25 ವರ್ಷದಿಂದ ಆ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಸುಮಾರು ಮೊದಲಿಗೆ ನಮಗೆ ಯಾವುದು ಮಕ್ಕಳು ಬರ್ತಾ ಇರಲಿಲ್ಲ ಕ್ರೀಡೆಗೆ. ಒಂದಿಷ್ಟು ಬೇರೆ ಬೇರೆ ಕಡೆಯಲ್ಲಿ ನಾವು ಟೂರ್ನಮೆಂಟಿಗೆ ಹೋಗುವಾಗ ಒಂದಿಷ್ಟು ಟ್ಯಾಲೆಂಟ್ ಇದ್ದಂಥ ಮಕ್ಕಳನ್ನು ಕರ್ಕೊಂಡು ಬಂದು ನಾವು ಅವರಿಗೆ ಬಡತನದಲ್ಲಿದ್ದಂಥ ಮಕ್ಕಳಿಗೆ ಫ್ರೀ ಸಿಟ್ ಕೊಟ್ಟು ಇಲ್ಲಿ ಅವರಿಗೆ ಕೋಚಿಂಗ್ ಕೊಟ್ಟು ಬೇರೆ ಬೇರೆ ರೀತಿಯಲ್ಲಿ, ಅಂದರೆ ಕಬಡ್ಡಿ ಇರ್ಬೋದು, ಇರ್ಬೋದು, ಎಲ್ಲದರಲ್ಲಿ ಅಥ್ಲೆಟಿಕ್ಸ್ನಲ್ಲಿ ನಾವು ತುಂಬ ಅಚೀವ್ಮೆಂಟ್ ಮಾಡಿದೆ. ಪ್ರತಿ ವರ್ಷ ಒಂದು 7-8 ಮಕ್ಕಳು ಆವತ್ತೇ ಹೋಗ್ತಿದ್ರು ಪ್ರತಿ ವರ್ಷದಿಂದ. ಈಗ ಈ ಹುಡುಗಿಯನ್ನು ಕೂಡ ಹಾಗೆ ನನ್ನ ಮಿಸ್ಸಸ್ ನಿಜವಾಗಿ ಶಾಲೆಯಲ್ಲಿರುವಾಗ ಅವಳನ್ನು ಟ್ಯಾಲೆಂಟ್ ಮಾಡಿ ಇಲ್ಲಿಗೆ ಬರಲಿ, ಅವಳು ಹೋಗಂತ ಅವಳಿಗೆ ಬೆನ್ನು ತಟ್ಟಿದವಳು ಅವಳು. ಆ ಕಾರಣದಿಂದಾಗಿ ಅವಳಿಷ್ಟು ಸಾಧನೆ ಮಾಡಲಿಕ್ಕೆ ಆಯಿತು ಅಂತ ನನಗೆ ಬೇಜಾರಾಗ್ತದೆ. ಯಾಕಂದರೆ ಅವಳು ಕಳೆದ ಬಾರಿ 8ನೇ ತರಗತಿಯಲ್ಲಿ ಇರುವಾಗಲೂ ಮೆಡ್ಲ್ ಆಗುವಾಗ ನಾವು ಇರಲಿಲ್ಲ ನಿಜವಾಗಿ. ಅಲ್ಲಿಂದ ಕಾಲ್ ಬಂತು, ಮೆಡ್ಲ್ ಮಾಡಿದಳು. ನಾನು ಈ ಬಾರಿ ಕೂಡ ಅವಳು ಆ ರಾಷ್ಟ್ರ ಮಟ್ಟದಲ್ಲಿ ಮೆಡ್ಲಾಗಿ ಅವಳಿಗೆ ಒಂದು ಒಳ್ಳೆಯ ಜಾಬ್ ಆಗಲಿ, ಅವರ ಫ್ಯಾಮಿಲಿ ಮುಂದುವರಿಲಿ ಅಂತೇಳಿ ಒಂದು ಶುಭ ಹಾರೈಕೆಯೊಂದಿಗೆ ನನ್ನ ಮಾತನ್ನು ನಿಲ್ಲಿಸಿ. ನ್ಯಾಷನಲ್ ಲೆವೆಲ್ಗೆ ಆಯ್ಕೆಯಾಗಿರುವಂಥ ಕೀರ್ತಿ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ನಮಸ್ತೆ. ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್. ಥ್ಯಾಂಕ್ಸ್. ಓಕೆ, ನಮ್ಮ ಪುತ್ತೂರಿಗೆ ಹೆಮ್ಮೆಯಾಗಿದ್ದೀರಾ, ಕೀರ್ತಿಯನ್ನು ತಂದಿದ್ದೀರಾ. ಈ ಹೊತ್ತಿಗೆ ಏನು ಹೇಳ್ತೀರಾ? ತುಂಬ ಖುಷಿ ಆಗ್ತಿದೆ. ಹಾಗೆ ನನಗೆ ಸಪೋರ್ಟ್ ಮಾಡಿದವರಿಗೆಲ್ಲ ನಾನು ಇಲ್ಲಿ ಥ್ಯಾಂಕ್ಸ್ ಅಂತ ಹೇಳಿ ಬಯಸ್ತೇನೆ. ಮತ್ತು ನಮ್ಮ ಮಾತಾಜಿ ಅವರು, ನನ್ನ ಕೋಚ್ ಮತ್ತು ನನ್ನ ಸರ್ನವರು ಎಲ್ಲ ಇಲ್ಲೇ ಇದ್ದಾರೆ, ತುಂಬ ಸಪೋರ್ಟ್ ಮಾಡ್ತಾರೆ. ಆದ ಕಾರಣ ನಾನು ಇಷ್ಟು ಸಾಧನೆ ಮಾಡಬೇಕಾದ್ರೆ ತುಂಬ ಸಹಾಯ ಮಾಡಿದ್ದಾರೆ ಟೀಚರ್ಸ್ನವರೆಲ್ಲ. ಅದಕ್ಕೆ ನಂಗೆ ತುಂಬ ಖುಷಿ ಆಗ್ತಿದೆ. ಓಕೆ, ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ ಹೇಗಿತ್ತು? ಚೆನ್ನಾಗಿತ್ತು. ನನಗೆ ಒಂದು ಹೋಪ್ ಇತ್ತು, ನಾನು ಮಾಡ್ತೇನೆ ಅಂತ ನನಗೆ ಭರವಸೆ ಇತ್ತು. ಹಾಗೆ ನಾನು ಮಾಡಿದೆ. ಹಾಗೆ ಅದರ ಹಿಂದೆ ತುಂಬ ಕಷ್ಟನೂ ಪಟ್ಟಿದ್ದೇನೆ. ಅಂದರೆ ನಾನು ಕಳೆದ ಬಾರಿ ನಾನು ಪ್ರಾಕ್ಟೀಸ್ ಸರಿ ಮಾಡಿಲ್ಲ, ಹಾಗೆ ನನಗೆ ಸೋಲಾಗಿತ್ತು. ಅದರ ನಂತರ ನಾನು ತುಂಬ ಪ್ರಾಕ್ಟೀಸ್ ಮಾಡಿದ್ದೇನೆ. ಒಂದು ದಿವಸ ಬಿಡದೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿ, ರಜೆಯಲ್ಲೂ ಪ್ರಾಕ್ಟೀಸ್ ಮಾಡಿ ತುಂಬ ಕಷ್ಟಪಟ್ಟು ಗೆಲ್ಲುವಾಗಲೂ ಸಾಧ್ಯವಾಯಿತು. ಓಕೆ, ನ್ಯಾಷನಲ್ ಲೆವೆಲ್ ಯಾವಾಗ ನಡೀತಾ ಇದೆ? ನಮಗೆ 11ಗೆ ಅಂತ ಇನಾಗ್ರೇಷನ್ ಹೇಳಿದ್ದಾರೆ, ಹಾಗೆ ಕರೆಕ್ಟಾಗಿ ಹೇಳಿಲ್ಲ ಏನು. ಹಾಗೆ ನಿನ್ನೆ ಪರವಾಗಿಲ್ಲ, ಪ್ರಾಕ್ಟೀಸ್ ಎಲ್ಲ ಚೆನ್ನಾಗಿ ನಡೀತಿತ್ತು. ಹಾಗೆ ಮಾಡ್ತೇನೆ ಅಂತ ಹೋಪ್ ಉಂಟು. ಹಾಗೆ ಓಕೆ, ಉಜ್ವಲ್ ಪ್ರಭು ಅವರು ನಿಮಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು, ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ನನಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಳ್ಳಲು ಹಣ ಎಲ್ಲ ತುಂಬ ಕೊಟ್ಟಿದ್ದಾರೆ. ಹಾಗೆ ಅವರಿಗೆ ನಾನು ಈ ಸಮಯದಲ್ಲಿ ಥ್ಯಾಂಕ್ಸ್ ಹೇಳಲು ಬಯಸ್ತೇನೆ. ಮತ್ತು ಇನ್ನು ಮುಂದೆ ಸಹ ಅವರು ತುಂಬ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ತುಂಬ ಖುಷಿ ಆಗ್ತುಂಟು ನನಗೆ. ಹಾಗೆ ಓಕೆ, ಮೊನ್ನೆ ಸ್ಟೇಟ್ ಲೆವೆಲಲ್ಲಿ ಇದಾಯ್ತಲ್ಲ, ಆವಾಗ ಯಾವುದ್ರಲ್ಲೆಲ್ಲ ಭಾಗಿಯಾಗಿದ್ರಿ ನೀವು? ನಾನು ಎತ್ತರ ಜಿಗಿತದಲ್ಲಿ ಭಾಗಿಯಾಗಿ ಪ್ರಥಮ ಸ್ಥಾನ ಪಡೆದು ನ್ಯೂ ಮೀಟ್ ರೆಕಾರ್ಡ್ ಆಯಿತು. ಮತ್ತು 100 ಮೀಟರ್ ಹಡಲ್ಸಲ್ಲಿ ಸಹ ನಮ್ಮದು ಗೋಲ್ಡ್ ಆಯಿತು. ಹಾಗೆ ನಮ್ಮದು 4x100 ರಿಲೇ ಸೆಕೆಂಡ್ ಪ್ಲೇಸ್ ಆಯಿತು. ಮತ್ತು ಟ್ರಿಪಲ್ ಜಂಪಲ್ಲಿ ಕೂಡ ನಮ್ಮದು 3rd ಪ್ಲೇಸ್ ಆಯಿತು. ನನಗೆ ಅಂದರೆ ನಾನು 7th ತನಕ ಗೌರ್ಮೆಂಟ್ ಸ್ಕೂಲ್ಗೆ ಹೋಗ್ತಿದ್ದೆ. ಅಲ್ಲಿ ನಮ್ಮ ಶಾಲೆಯ PT ಸರ್ ದಾಮೋದರ್ ಸರ್ ಅವರು ವಿವೇಕಾನಂದ ಸ್ಕೂಲಿಗೆ ಬರಲು ಹೇಳಿದರು. ಆಮೇಲೆ ನಾನು ಈ ಸ್ಕೂಲಿಗೆ ಬಂದಮೇಲೆ ಎಲ್ಲ ಮಕ್ಕಳು ಚೆನ್ನಾಗಿ ಸ್ಪೋರ್ಟ್ಸ್ ಮಾಡ್ತಿದ್ರು. ಆಮೇಲೆ ನನಗೂ ಇಂಟ್ರೆಸ್ಟ್ ಬಂತು, ನಾನು ಮಾಡ್ತೀನಿ ಅಂತೇಳಿ. ಮತ್ತು ಸಪೋರ್ಟ್ ಎಲ್ಲ ಮಾಡುವಾಗ ನಾನು ಮಾಡ್ತೀನಿ ಅಂತೇಳಿ ನನಗೆ ಒಂದು ಗೊತ್ತಾಯ್ತು, ನಾನು ಮಾಡ್ತೇನೆ, ಪ್ರಾಕ್ಟೀಸ್ ಮಾಡಬೇಕು, ಸ್ಪೋರ್ಟ್ಸ್ ಮಾಡಬೇಕು. ನನ್ನ ಸೀನಿಯರ್ಸ್ ಎಲ್ಲ ಒಳ್ಳೆ ಮೆಡಲ್ ತಗೊಂಡು ಬಂದವರೇ ಇದೆಲ್ಲ ಇದ್ದರು. ಹಾಗೆ ನನಗೂ ಆಯಿತು, ನಾನು ಮಾಡ್ತೇನೆ ಅಂತೇಳಿ ಆಯ್ತು ನನಗೆ. ಆಮೇಲೆ ನಾನು ಪ್ರಾಕ್ಟೀಸ್ ಮಾಡಿದೆ. ಆಮೇಲೆ ಬಾಲಚಂದ್ರ ಸರ್ ಅವರು, ಫಸ್ಟಿಗೆ ನಾವು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ವಿ. ಆಮೇಲೆ ಕೋಚಿಂಗ್ ಅಂತೇಳಿ ಬಾಲಚಂದ್ರ ಸರ್ ಇಂಜಿನಿಯರಿಂಗ್ ಕಾಲೇಜ್ PD ಅವರು ಬಂದರು. ಆಮೇಲೆ ಅವ್ರು ನಮ್ಮನ್ನು ನೋಡಿ ನಮ್ಮನ್ನು ಸೆಟ್ ಮಾಡಿದರು, ಅಂದರೆ ಯಾವ ಇವೆಂಟಿಗೆ ಆಗ್ಬೋದು. ಹಾಗೆ ಆ ಇವೆಂಟಿಗೆ ಸೆಟ್ ಮಾಡಿ ಒಳ್ಳೆ ಪ್ರಾಕ್ಟೀಸ್ ಎಲ್ಲ ಮಾಡಿದರು, ಟೆಕ್ನಿಕ್ಸ್ ಎಲ್ಲ ಹೇಳಿಕೊಟ್ರು. ಹೀಗೆ ನಮಗೆ ಇವೆಂಟ್ ಎಲ್ಲ ಮಾಡಲಿಕ್ಕೆ ಈಸಿ ಆಯಿತು. ತುಂಬ ಸಪೋರ್ಟ್ ಮಾಡಿದರು. ಪ್ರತಿಯೊಂದು ಮೀಟಲ್ಲೂ ಬಂದು ನಮಗೆ ಹೇಗೆಲ್ಲ ಇರಬೇಕು ಅದೆಲ್ಲ ಹೇಳಿಕೊಟ್ರು. ಆಮೇಲೆ ಈ ಸಾಧನೆಗೆ ಪ್ರಮುಖವಾಗಿ ಕಾರಣ ಬಾಲಚಂದ್ರ ಸರ್ ಅವರಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಪೇರೆಂಟ್ಸ್ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದಕ್ಕೂ. ಪ್ರತಿಯೊಂದು ಮೀಟಿಗೂ ಹೋಗಬೇಕಾದ್ರೆ ಸಪೋರ್ಟ್ ಮಾಡ್ತಾರೆ, ಬಿಡ್ತಾರೆ, ಮಾಡಿ ಅಂತ ಹೇಳ್ತಾರೆ. ಹಾಗೆ ಮುಂದಿನ ಗುರಿ ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಬೇಕು. ಮತ್ತು ಸ್ಪೋರ್ಟ್ಸ್ ಮ್ಯಾನ್ ಆಗಿ ಸ್ಪೋರ್ಟ್ಸಲ್ಲಿ ಜಾಬ್ ಪಡಿಬೇಕು. ಆಮೇಲೆ ನನಗೆ ಸಹಾಯ ಮಾಡಿದ ಮಾತಾಜಿಗಳಿಗೆಲ್ಲ ನಾನು
ಗೌರವಪೂರ್ವಕವಾಗಿರ್ತೇನೆ ಮತ್ತು ನನ್ನ ಶಾಲೆಗೆ ನಾನು ಸಾಧ್ಯವಾದಷ್ಟು ಸಹಾಯ ಮಾಡ್ತೇನೆ, ಒಳ್ಳೆಯ ಹುದ್ದೆಗೆ ಸೇರಿದ ನಂತರ ಅಂತ ಹೇಳಲು ಇಷ್ಟಪಡ್ತೇನೆ. ಓಕೆ, ನಿಮಗೆ ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ಅನ್ನೋಂಥದ್ದಿದೆ. ನೀವೇನೆಲ್ಲ ಕನಸು ಕಂಡಿದ್ದೀರೋ ಅದೆಲ್ಲವೂ ಕೂಡ ಈಡೇರಲಿ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಸ್ಟೇಟ್ ಲೆವೆಲ್ನಲ್ಲಿ ವಿನ್ ಆಗಿರುವಂತಹ ಕೀರ್ತಿಯವರು ಇದೀಗ ನ್ಯಾಷನಲ್ ಲೆವೆಲ್ನಲ್ಲಿ ಗೆದ್ದು ಬೀಗೋದಿಕ್ಕೆ ಸಜ್ಜಾಗಿದ್ದಾರೆ. ಮಹಾಲಿಂಗೇಶ್ವರ ದೇವರ ಆಶೀರ್ವಾದದ ಮೂಲಕ ಇವರು ಸ್ಟೇಟ್ ಲೆವೆಲ್ನಲ್ಲಿ ವಿನ್ ಆದ ರೀತಿಯಲ್ಲೇ ನ್ಯಾಷನಲ್ ಲೆವೆಲ್ನಲ್ಲಿ ಕೂಡ ವಿನ್ ಆಗಿ ಬರಲಿ, ಪುತ್ತೂರಿಗೆ ಹೆಮ್ಮೆಯಾಗಿರಲಿ, ಪುತ್ತೂರಿಗೆ ಕೀರ್ತಿಯನ್ನು ತರಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಕ್ಯಾಮ್ರಾಸನ್ ಕಾರ್ತಿಕ್ ಜೊತೆ ಸುಮಿತ್ರಾ ಬಿ, ಸುದ್ದಿ ನ್ಯೂಸ್, ಪುತ್ತೂರು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.